ಕೇಂದ್ರದ ಜನವಿರೋಧಿ ನೀತಿಯನ್ನು ಖಂಡಿಸಿ ಕಾರ್ಕಳದ ಬಸ್ ನಿಲ್ದಾಣದಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಕೃಷಿ ರಂಗದಲ್ಲಿ ಸುಧಾರಣೆಗಳನ್ನು ಜಾರಿಗೆ ತರುವ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಅಂಗೀಕರಿಸಿರುವ 3 ಹೊಸ ಕೃಷಿ ಕಾನೂನುಗಳು ರೈತ ವಿರೋಧಿಯಾಗಿದೆ. ನಮ್ಮ ವ್ಯವಸಾಯ ರಂಗವನ್ನು ಕಬಳಿಸಲು ಹೊಂಚು ಹಾಕುತ್ತಿರುವ ಕಾರ್ಪೊರೇಟ್ ಕಂಪನಿಗಳ ಪರವಾಗಿದೆ. ಬೇಸಾಯದಲ್ಲಿ ಕೃಷಿ ಕೂಲಿಕಾರರು ಮುಖ್ಯ ಪಾತ್ರ ವಹಿಸುತ್ತಾರೆ. ಆದರೆ ಕೇಂದ್ರ ಸರ್ಕಾರ ಕೃಷಿ ಕೂಲಿಕಾರರನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ದೇಶದಲ್ಲಿ ಋಣಮುಕ್ತಿ ಕಾನೂನು ಇಲ್ಲದೇ ಇರುವುದರಿಂದ ಕೂಲಿಕಾರರು ಮಾಡಿದ ಸಾಲವನ್ನು ವಾಪಸ್ ಕೊಡಲಾಗದೆ ಆತ್ಮಹತ್ಯೆಯ ಹಾದಿ ತುಳಿಯುತ್ತಾರೆ. ಇನ್ನೊಂದೆಡೆ ರೈತರ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಇಲ್ಲದೆ ದಿವಾಳಿಯಾಗುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಬಹಳಷ್ಟು ಅನ್ಯಾಯ ಆಗಿದೆ. ಯಾವುದೇ ರೀತಿಯಲ್ಲಿ ಪರಿಹಾರ ಸಿಗಲಿಲ್ಲ, ಆಹಾರದ ಕಿಟ್ ಸಿಗಲಿಲ್ಲ. ಏನು ಇವತ್ತು ಪ್ರೈಮ್ ಮಿನಿಸ್ಟರ್ ಫಂಡ್ ಮೋದಿ ಕೇರ್ ಅಂತ ಏನೋ ಸಂಗ್ರಹ ಮಾಡಿದ್ದಾರೆ, ಅದರಿಂದ ಕೋಟ್ಯಾಂತರ ರೂಪಾಯಿ ಹಣ ಸಂಗ್ರಹ ಆಗಿತ್ತು. ಯಾವುದೇ ರೀತಿಯಲ್ಲಿ ಬಿಡುಗಡೆ ಮಾಡಲಿಲ್ಲ. ಮುಖ್ಯವಾಗಿ 2 ಸಂಕಷ್ಟಗಳನ್ನು ನಮ್ಮ ದುಡಿಯುವ ವರ್ಗ ಇವತ್ತು ಎದುರಿಸ್ತಾ ಇದ್ದಾರೆ. ಒಂದು ಆರೋಗ್ಯ ಮತ್ತೊಂದು ಆರ್ಥಿಕ. ಆರೋಗ್ಯ ದೃಷ್ಟಿಯಲ್ಲಿ ನಮಗೆ ಯಾವುದೇ ರೀತಿಯಲ್ಲಿ ಸರ್ಕಾರದಿಂದ ಲಸಿಕೆ ಕೂಡ ಉಚಿತ ಅಂತ ಹೇಳ್ತಾರೆ, ಆದರೆ ಆಸ್ಪತ್ರೆಗೆ ಹೋದರೆ ಲಸಿಕೆ ಸಿಗ್ತಾ ಇಲ್ಲ. ನೋ ಸ್ಟಾಕ್ ಅಂತ ಕೊಡಾಗ್ತಾರೆ. ಖಾಸಗಿ ಆಸ್ಪತ್ರೆ ಹೋದರೆ ಅದೇ 800-900 ರೂಪಾಯಿ ಕೊಟ್ಟು ಈಗ ಲಸಿಕೆ ಸಿಗುತ್ತೆ. ಆದ್ದರಿಂದ ಅದರಲ್ಲಿ ಕೂಡ ಭ್ರಷ್ಟಾಚಾರ ಆಗಿದೆ. ಮತ್ತು ಕೊರೋನಾ ಸಂದರ್ಭದಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಬೆಡ್ ಇಲ್ಲ ಅಂತೇಳಿ ಇವತ್ತು ನಮ್ಮನ್ನು ವಾಪಸ್ ಕಳಿಸ್ತಾರೆ. ಆಗ ಬೆಡ್ಡಿನಲ್ಲಿ ಕೂಡ ಅದರ ಬ್ಲಾಕಿಂಗ್ ಮಾಡಿ ದೊಡ್ಡ ಬೆಡ್ಡನ್ನು ಮಾರಾಟ ಮಾಡಲಿಕ್ಕೆ ಬಂದಂಥ ಉದಾಹರಣೆ ಅಲ್ಲಿ ಶಾಸಕರು ಇವತ್ತು ಸಿಕ್ಕಿದ್ದಾರೆ. ಈ ರೀತಿಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಸಿಐಟಿಯು ತಾಲೂಕು ಸಂಚಾಲಕರಾದ ಶೇಖರ್ ಕುಲಾಲ್ ಕಾರ್ಕಳ, ಮುಖಂಡರಾದ ರತ್ನಾಕರ್ ಪೂಜಾರಿ ಮುದ್ರಾಡಿ, ಲೆಮಿನಾ ಪೌಂಡಿ, ಕಾರ್ಮಿಕ ಸಂಘದ ಅಧ್ಯಕ್ಷ ಮೋಹನ್ ಚಂದ್ರ ಶೆಟ್ಟಿ, ನಾಗೇಶ್ ಕುಮಾರ್ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.